ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದ್ದು ಸಿಂಗಲ್ ನಂಬರ್ನಲ್ಲಿದ್ದ ಕೊರೋನಾ ಸೋಂಕಿತರ ಸಂಖ್ಯೆ ಕಳೆದ 4 ದಿನಗಳಿಂದ ಹೆಚ್ಚಾಗುತ್ತಿದೆ. ಇನ್ನು ಉಡುಪಿಯ ಕೊರೋನಾ ಪ್ರಕರಣ ಹೆಚ್ಚಾಗಿ ಮಣಿಪಾಲ ಕ್ಯಾಂಪಸ್ನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಂದಲೇ ಬಂದಿದೆ. ಈಗಾಗಲೇ ಮಣಿಪಾಲ ಕ್ಯಾಂಪಸ್ನಲ್ಲಿ ಒಟ್ಟು 95 ಕೇಸುಗಳು ಪತ್ತೆಯಾಗಿದ್ದು ಮಣಿಪಾಲ ಕ್ಯಾಂಪಸ್ನನ್ನು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿದ ಉಡುಪಿಯ ಡಿಎಚ್ಒ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಎಂಐಟಿ ಕಾಲೇಜ್ ಕ್ಯಾಂಪಸ್ನ 5,000 ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಅನ್ನು 1 ವಾರದಿಂದ ನಿರಂತರವಾಗಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗಾಗಲೇ ಜಿಲ್ಲೆಯ ನಗರ ಭಾಗದಲ್ಲಿ ಹೆಚ್ಚು ಪಾಸಿಟಿವ್ ಕೇಸುಗಳು ಪತ್ತೆಯಾಗುತ್ತಿದ್ದು ಸಾರ್ವಜನಿಕ ಸ್ಥಳ ಸಮಾರಂಭಗಳಲ್ಲಿ ಸಾರ್ವಜನಿಕರು ನಿಗಾವಹಿಸಿ ಮಾಸ್ಕ್ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕೆಂದು ಡಿಎಚ್ಒ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಕೊರೋನಾದ 2ನೇ ಅಲೆ ಮರುಕಳಿಸುವಲ್ಲಿ ಅವಕಾಶ ಕೊಡಬೇಡಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮತ್ತು ಅಲ್ಲಿರುವ ವಿದ್ಯಾರ್ಥಿಗಳೇನಿದ್ದಾರೆ MIT ಕ್ಯಾಂಪಸ್ಸಲ್ಲಿರುವ ವಿದ್ಯಾರ್ಥಿಗಳು ಅವರಿಗೆಲ್ಲರಿಗೂ ನಾವು ಟೆಸ್ಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇನ್ನು 4-5 ದಿನದಲ್ಲಿ ಅವರಿಗೆಲ್ಲರಿಗೂ ಟೆಸ್ಟ್ ಮಾಡುವ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಇನ್ನು ಜಿಲ್ಲೆಯ ಹೆಚ್ಚಿನ ಇದು ನೋಡುವಾಗ ಉಡುಪಿ ತಾಲೂಕಲ್ಲಿ ಜಾಸ್ತಿ, ಅರ್ಬನ್ ಇದರಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೀಗ ನಮ್ಮ ಜಿಲ್ಲೆ ಜನರಲ್ಲಿ ಒಂದು ಮನವಿ ಏನಂದರೆ ತಾವುಗಳು ಫಂಕ್ಷನ್ ಮಾಡೋದರಲ್ಲಿರ್ಬೋದು ಜಾಸ್ತಿ ಜನ ಸೇರಿದೆ ಹಾಗೂ ಜನ ಸೇರಿದ್ರೂ ತಾವು ದಯವಿಟ್ಟು ಎಲ್ಲರೂ ಮಾಸ್ಕ್ ಧರಿಸೋದನ್ನು ಅಥವಾ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ನಾವು ಇವಾಗಲೇ ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸಿದರೆ ನಮಗೆ 2ನೇ ಅಲೆ ಒಂದು ಮರುಕಳಿಸಿದಾಗೆ ನಾವಿಲ್ಲಿ ಕ್ರಮ ಕೈಗೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಇತರ ಇಲಾಖೆ ಎಲ್ಲ ಅಧಿಕಾರಿಗಳೊಟ್ಟಿಗೆ ನಿನ್ನೆ ಸಭೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ನಮ್ಮ ಜಿಲ್ಲೆಯನ್ನು ನಾವು ಯಾವಾಗ ಕೋವಿಡಿಂದ ಸುಭದ್ರಗೊಳಿಸುವ ಬಗ್ಗೆ ನಾವು ಎಲ್ಲ ಅಧಿಕಾರಿಗಳೊಟ್ಟಿಗೆ ನಿನ್ನೆ ಸಭೆ ನಡೆಸಿ ನಾವು ಈ 2ನೇ ಅಲೆ ಬಾರದಿದ್ದ ಹಾಗೆ ನಾವು ಎಲ್ಲ ಕ್ರಮಗಳನ್ನು ಪಾಲಿಸ್ತೇವೆ.